हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे ಹರೇ ರಾಮ 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 ಹರೇ ಹರೇ. ಈಗ ಸರಿಯಾಗಿದೆ ಅನ್ಕೊಳ್ತೀನಿ ಮಾತಾಜಿ. ಪ್ರಕೃತೇರ್ಗುಣ ಸಾಮ್ಯಸ್ಯ ನಿರ್ವಿಶೇಷಸ್ಯ ಮಾನವಿ ಚೇಷ್ಟಾ ಯಥಾ ಸ ಭಗವಾನ್ ಕಾಲ ಇತ್ಯ ಉಪಲಕ್ಷಿತಃ. ನನ್ನ ಪ್ರೀತಿಯ ಮಾತೆಯೇ, ಸ್ವಯಂಭೂ ಮನುವಿನ ಪುತ್ರಿಯೇ, ನಾನು ವಿವರಿಸಿದಂತೆ ಕಾಲತತ್ವವು ದೇವೋತ್ತಮ ಪರಮಪುರುಷನಾಗಿದೆ. ಅವನಿಂದ ಅವ್ಯಕ್ತ ತಟಸ್ಥ ಪ್ರಕೃತಿಯ ಪ್ರಚೋದನೆ ಪರಿಣಾಮವಾಗಿ ಸೃಷ್ಟಿಯು ಪ್ರಾರಂಭವಾಗುತ್ತದೆ. ಸೊ 24 ಅಂಶಗಳ ವಿವರಣೆ, ನಂತರ ಕಾಲದ ವಿವರಣೆ ಭಗವಂತನು ಹೇಳಿದ್ದು. ಕಾಲತತ್ವದಲ್ಲಿ ದೇವೋತ್ತಮ ಪರಮಪುರುಷನ ಪ್ರಭಾವವು ಅನುಭವಕ್ಕೆ ಬರುತ್ತದೆ. ಭೌತಿಕ ಪ್ರಕೃತಿಯ ಸಂಬಂಧವನ್ನು ಹೊಂದಿ ಭ್ರಾಂತಿಗೊಂಡ ಜೀವಿಯ ಅಹಂಕಾರದಿಂದಾಗಿ ಮರಣ ಭಯವನ್ನು ಅದು ಉಂಟು ಮಾಡುತ್ತದೆ. ಕಾಲ ಪ್ರಕೃತಿ. ಭಗವದ್ಗೀತೆಯಲ್ಲಿ ನಮಗೆ 5 ಅಂಶಗಳು ಭಗವದ್ಗೀತೆ ವಿವರಣೆಯಲ್ಲಿ. ಒಂದು ಭಗವಾನ್, ಎರಡನೆಯದು ಜೀವ, ಮೂರನೆಯದು ಈ ಪ್ರಕೃತಿ, ನಾಲ್ಕನೆಯದು ಕಾಲ, ಐದನೆಯದು ನಮ್ಮ ಕರ್ಮ. ಸೊ ಅಲ್ಲಿ ಹೇಳಿದ್ದು 4 ಶಾಶ್ವತವಾದದ್ದು ಅಂತ ಹೇಳೋದು. 4 ಭಗವಂತನ ಅಂಶನಾಗಿರುವ ನಾವು ಜೀವಿಗಳು, ಮತ್ತೆ ಪ್ರಕೃತಿ ಭಗವಂತನ ಭೌತಿಕ ಶಕ್ತಿ, ಮತ್ತೆ ಈ ಕಾಲ, ಮತ್ತೆ ಐದನೆಯದು ಕರ್ಮ. ಸೊ ಈ 4 ಅಲ್ಲಿ ಶಾಶ್ವತ. ಯಾಕಂದ್ರೆ ಇದು ಅದರ ಅಭಿವ್ಯಕ್ತಿ ತಾತ್ಕಾಲಿಕ ಆಗಿದ್ರು ಕೂಡ ಈ ಪ್ರಕೃತಿ, ಕಾಲ ಇದೆಲ್ಲ ಮತ್ತೆ ಮತ್ತೆ ವ್ಯಕ್ತವಾಗುತ್ತೆ. ಸೊ ಹಾಗಾಗಿ ಇದು ಭೂತ್ವ ಭೂತ್ವ ಪ್ರಳಯತೆ. ಸೊ ಭಗವಾನ್ ಸದಾ ಹಾಗೆ ಭಗವಂತನ ಹಾಗೆ ಇರ್ತಾನೆ. ಸೊ ಅವನ ಅಂಶವಾಗಿ ನಾವು ಕೂಡ ನಿತ್ಯ. ಸೊ ನಾವು ಆಧ್ಯಾತ್ಮಿಕ ಜಗತ್ತಿನದಾಗ ಅಲ್ಲೂ ನಿತ್ಯವಾಗಿ ನಾವು ವ್ಯಕ್ತವಾಗಿರ್ತೇವೆ. ಭೌತಿಕ ಜಗತ್ತಿನಲ್ಲಿ ಭೌತಿಕ ಪ್ರಕೃತಿಯ ಪ್ರಭಾವದಲ್ಲಿ, ಮಾಯ ಪ್ರಭಾವದಲ್ಲಿ ನಾವು ನಮ್ಮ ಜೀವ ಲಕ್ಷಣಗಳನ್ನು ತೋರಿಸ್ಬೋದು. ಇಲ್ಲಾಂದ್ರೆ ಒಮ್ಮೊಮ್ಮೆ ಈ ಪ್ರಕೃತಿಯ ವಿನಾಶ ಆದಾಗ ನಾವು ಕೂಡ ಮಹಾವಿಷ್ಣುವಿನ ದೇಹದೊಳಗೋ, ಇಲ್ಲ ಅದು ಸಂಪೂರ್ಣ ಪ್ರಳಯದ ಸಮಯದಲ್ಲಿ, ಇಲ್ಲಾಂದ್ರೆ ಬ್ರಹ್ಮನ ಜೀವಾವಧಿಯಲ್ಲಿ ಆಗುವ ಪ್ರಳಯಗಳಲ್ಲಿ ನಾವು ಗರ್ಭೋದಕಶಾಯ ವಿಷ್ಣು ಅವರನ್ನು ಪ್ರವೇಶಿಸಿ ಅಲ್ಲೂ ಕೂಡ ನಾವು ನಮ್ಮ ಇದು ಇಲ್ಲ, ಜೀವದ ಲಕ್ಷಣಗಳಿಲ್ಲ, ನಮ್ಮ ಅಸ್ತಿತ್ವ. ನಂತರ ಇಲ್ಲಿ ಪ್ರಕೃತಿ ಭಗವಂತನ ಶಕ್ತಿ ಅಂತ ನಾವು ಕೇಳ್ತಾ ಇದ್ದೇವೆ. ಪ್ರಧಾನ ಪ್ರಕೃತಿ ಭಗವಂತನ ಶಕ್ತಿ. ನಂತರ ಇನ್ನೊಂದು ಭಗವಂತನ ಅಭಿವ್ಯಕ್ತಿ ಕಾಲ ಅಂತ ಕೇಳ್ತಾರೆ. ಸೊ ನಿನ್ನೆ ಭಾವಾರ್ಥ ಶ್ರೀಲ ಪ್ರಭುಪಾದ ವಿವರಣೆ, ಈ ಕಾಲ ಅನ್ನೋದು ಒಂದು ಎಲ್ಲವನ್ನು ವಿನಾಶ ಮಾಡುವ ಒಂದು ಭಗವಂತನ ಪ್ರಭಾವ. ಸೊ ಹಾಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ ವಿನಾಶದ ಪ್ರಭಾವ, ಹಾಗೆಯೇ ಇದು ಒಂದು ಶುರುವಾದ ಒಂದು ಸೃಷ್ಟಿ, ಅದರ ಪ್ರಭಾವ ಕೂಡ. ಕಾಲ ಅನ್ನೋದೊಂದು ಇದರಿಂದಾನೇ ಎಲ್ಲವೂ ಪ್ರಾರಂಭ ಆಗ್ಬೋದು. ನಮ್ಮ ಕಾಲ ಬೆಳಿಗ್ಗೆ ಶುರು ಆಗ್ತಾನೆ, ನಮ್ಮ ದಿವಸ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ. ಇವತ್ತು ನಮ್ಮ ಈ ಕರ್ತವ್ಯಗಳಿವೆ. ಒಬ್ಬೊಬ್ಬರಿಗೆ ತಂದೆ ತಾಯಿಯಾಗಿರೋ ಕರ್ತವ್ಯ, ಇನ್ನೊಬ್ಬರಿಗೆ ವಿದ್ಯಾರ್ಥಿಗೆ ಒಂದು ಕರ್ತವ್ಯಗಳು, ಇನ್ನೊಬ್ಬರು ವ್ಯಾಪಾರಸ್ಥನಿಗೆ ಒಂದು ರೀತಿಯ ಕರ್ತವ್ಯ, ಒಂದು ಆಫೀಸಲ್ಲಿ ಒಂದು ಬಿಸ್ನೆಸ್ ಮ್ಯಾನ್. ಕಾಲ ಈ ಟೈಮ್ ಇದಾಯ್ತು. ಸೊ ಎಲ್ಲವೂ ಅಲ್ಲಿಂದ ಶುರುವಾಗುತ್ತೆ. ಎಲ್ಲವೂ ಅದರಿಂದ ನಡೀತಾ ಇದೆ ಭೌತಿಕ ಜಗತ್ತು, ಕಾಲದ ಅಭಿವ್ಯಕ್ತಿ. ಇನ್ನೊಂದು ಕಾಲ ಅಂದ್ರೆ ಕೇವಲ ಇದು ಸಮಯ ಅಂತ ಅಲ್ಲ, ಇದು ಒಂದು ಫೋರ್ಸ್, ಒಂದು ಶಕ್ತಿ, ಭಗವಂತನ ಶಕ್ತಿ. ಇದರಿಂದ ಎಲ್ಲವೂ ಭೌತಿಕ ಜಗತ್ತಿನಲ್ಲಿ 6 ರೀತಿಯ ಬದಲಾವಣೆಗಳಾಗುತ್ತೆ. ಪ್ರತಿಯೊಂದು ಕೂಡ ಭೌತಿಕ ಜಗತ್ತಿನಲ್ಲಿ ಅದಕ್ಕೆ ಒಂದು ಸಮಯ, ಶುರುವಾದ ಸಮಯ ಇದೆ. ಅದರ ಹುಟ್ಟು, ಜನ್ಮ ಅನ್ನೋದಿದೆ ಭೌತಿಕ ಜಗತ್ತಿನಲ್ಲಿ. ಸೊ ಯಾವ ವಸ್ತು ಆಗ್ಬೋದು, ಯಾವ ಜೀವಿ ಆಗ್ಬೋದು, ಭೌತಿಕವಾಗಿ ಒಂದು ಶುರುವಾದ ಅಂತ ನಮಗೆ ನಾವು ಮತ್ತೆ ಅದರ ಬೆಳವಣಿಗೆ ಅಂತ ನೋಡ್ತೇವೆ.
ಮತ್ತೆ ಅದು ಅದರಿಂದ ಇನ್ನೇನು ಇದು ಕೊಡುತ್ತೆ, ಇನ್ನೇನು ತಯಾರಾಗುತ್ತೆ. ಎರಡನೇ ಬೈ ಪ್ರಾಡಕ್ಟ್ಸ್. ಇವಾಗ ಒಂದು ವ್ಯಕ್ತಿಯ ಒಂದು ಇದು ನೋಡಿದ್ರೆ, ಇಲ್ಲ ಒಂದೊಂದು ಗಿಡ ಮರಗಳ ಇದು ನೋಡಿದ್ರೆ, ಅದು ಫಸ್ಟ್ ಒಂದು ಚಿಕ್ಕ ಬೀಜ, ಮತ್ತೆ ಆ ಬೀಜದಿಂದ ಮೊಳಕೆ ಆಗೋದು, ನಂತರ ಅದು ಬೆಳೆಯೋದು ಒಂದು ಸಸ್ಯ ಆಗೋದು, ಮತ್ತೆ ಅದು ಎಲೆಗಳು, ಹಣ್ಣುಗಳು, ತರದ ಒಂದು ಮಾವಿನ ಮರ ಅಂದ್ರೆ ಮಾವಿನ ಹಣ್ಣುಗಳನ್ನ ಕೊಡೋದು. ನಂತರ ಇದರ ಮೂಲಕ ಬೇರೆ ಬೇರೆ ಮಾವಿನ ಮರಗಳು ಕೂಡ, ನಾವು ಮಾವಿನ ಬೀಜಗಳು ಬಿತ್ತಿದಾಗ ಒಂದು ಮಾವಿನ ಮರದಿಂದ ಬೇರೆ ಎಷ್ಟೋ ಮಾವಿನ ಹಣ್ಣುಗಳು ಬಂದು ಅದರ ಬೀಜಗಳು ಬಿತ್ತಿದ್ರಿಂದ ಎಷ್ಟೋ ಮಾವಿನ ಹಣ್ಣುಗಳು ಮತ್ತೆ ಹುಟ್ಟಿ ಬರ್ಬೋದು, ಮತ್ತೆ ಅದರ ಪೀಳಿಗೆ ಮುಂದುವರಿಬಹುದು. ಸೊ ಅದರ ಮಕ್ಕಳು, ನಂತರ ಅದು ಯಾವ ಮರ ಈ ಎಲ್ಲ ಮಾವಿನ ಹಣ್ಣುಗಳನ್ನು ತಯಾರಿ ಮಾಡ್ತಾರೆ. ಕಾಲ ಸಮಯದಲ್ಲಿ ಅದು ಸ್ವಲ್ಪ ಸಮಯ ಹಾಗೆ ಇರುತ್ತೆ, ಬೆಳವಣಿಗೆ ಹಾಗೆ ನಿಲ್ಲುತ್ತೆ ಒಂದು ರೀತಿ, ಮತ್ತೆ ಸ್ವಲ್ಪ ಸಮಯದಲ್ಲಿ ಕ್ಷೀಣಿ ಹೋಗ್ತಾ ಹೋಗುತ್ತೆ. ನಾವೇನ್ ಮಾಡಿದ್ರು ಅದನ್ನ ನಮ್ಮ ಒಂದು ವೈಜ್ಞಾನಿಕ ವ್ಯವಸ್ಥೆಯಿಂದ ಅದು ಕ್ಷೀಣಿ ಹೋಗೋದು, ಅದು ಅದು ಕೂಡ ವೃದ್ಧ ಅವಸ್ಥೆಯನ್ನು ಪಡೆಯೋದು ನಾವು ನಿಲ್ಸಕ್ಕಾಗಲ್ಲ. ಸೊ ನಂತರ ಒಂದು ದಿವಸ ಆ ಮರ ಅನ್ನೋದು ಅದರ ಅಂತ್ಯ ಆಗುತ್ತೆ. ಸೊ ಇದು ಭೌತಿಕ ವಸ್ತು ಪ್ರಭಾವ. ಇದು ಕಾಲದ ಶಕ್ತಿಯಿಂದ ಇದು ಮೊದಲ ಅಂತಿಮವಾಗಿ ನಮಗೆ ಹಿಂದೆ ಭಾವಾರ್ಥೇಶ್ವರ ಪ್ರಭಾವ ಬಹಳ ಚೆನ್ನಾಗಿ ಹೇಳ್ತಾ ಇರೋದು, ಇದು ನಮಗೆ ನೆನಪು ಮಾಡುತ್ತೆ ಅಂತ. ಕಾಲ ಏನ್ ನೆನಪು ಮಾಡುತ್ತೆ? ಓ, ನಮ್ಮ ಸಮಯ ಆಗೋಗ್ತಾ ಇದೆ. ಭಗವಂತ ನಾವು ಎಷ್ಟು ಚೆನ್ನಾಗಿದೆ ಡಿಸೈನ್ ಮಾಡಿರೋದು ಈ ಕಾಲ ಅನ್ನೋ ಶಕ್ತಿಯ ಮೂಲಕ ನಮಗೆ ಇದರಿಂದ ನಮಗೆ ನೆನಪಾಗುತ್ತಂತೆ. ಓ, ಕಾಲ ಮಿಂಚಿ ಹೋಗ್ತಾ ಇದೆ, ಕಾಲ ಮುಗ್ದೋಗ್ಬಿಡ್ತಾ ಇದೆ, ನನ್ನ ಸಮಯ ಇನ್ನು ಸ್ವಲ್ಪವೇ ಇರೋದು. ಹೇಗೆ ಸೂರ್ಯನ ಪ್ರತಿ ದಿವಸ ಉದಯ ಅಸ್ತ ಆಗುವುದರಲ್ಲಿ ಒಂದು ದಿವಸ ಆಗ್ತಾ ಇದೆ, ನಮ್ಮ ವಯಸ್ಸು ಹೆಚ್ಚುತ್ತಾ ಇದೆ. ಸೊ ನಾವು ಮೊದಲು ಹುಟ್ಟಿದಾಗ ಬರ್ತ್ಡೇ, ನಮ್ಮ ಸೆಲೆಬ್ರೇಷನ್, ಯಾರಾದ್ರೂ ನಮ್ಮ ಬರ್ತ್ಡೇ ನಮಗೊಂದು ದೊಡ್ಡ ಹಬ್ಬ ಆವತ್ತು, ದೊಡ್ಡ ಇದು ಆಚರಣೆ. ಸೊ ಎಲ್ಲರೂ ನಮ್ಮನ್ನ ಆ ದಿವಸ ನಮಗೆ ಒಂದು ಇದು ಏನೋ ಒಂದು ಕಾಣಿಕೆ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ನಮಗೆ ಸಿಹಿ ತಿನಿಸು ಕೊಡ್ತಾರೆ, ಇನ್ನು ಕೇಕ್ ಕಟ್ ಮಾಡೋದು ಮಕ್ಕಳು, ಇಲ್ಲ ಇನ್ನೇನು ಎಲ್ಲ ಒಂದು ಪಾರ್ಟಿ ಎಲ್ಲ ಇದೆಲ್ಲ ನಡೆಯುತ್ತೆ. ಆದ್ರೆ ಹಾಗೆ ಹೋಗ್ತಾ ನಮಗೆ 2 ವರ್ಷ, 5 ವರ್ಷ, ಫಸ್ಟ್ ಬರ್ತ್ಡೇ, ಸೆಕೆಂಡ್ ಬರ್ತ್ಡೇ, 10 ವರ್ಷ, 20 ವರ್ಷ, 30 ವರ್ಷ, 40, 50. ಸೊ ನಾವು ಹತ್ರ ಹೋಗ್ತಾ ನಮಗೆ ಓ, ಕಾಲ ಮಿಂಚಿ ಹೋಗ್ತದೆ, ಇನ್ನೇನು ಗೊತ್ತಿಲ್ಲ ಇನ್ನೆಷ್ಟು ವರ್ಷ ನಾವು ಗೊತ್ತಿಲ್ಲ. ಮ್ಯಾಕ್ಸಿಮಮ್ 100 ವರ್ಷ, ತುಂಬಾ ಒಳ್ಳೆ ಆರೋಗ್ಯ ಇಟ್ಕೊಂಡು ಯಾರಾದ್ರೂ ಇರ್ಬೋದು, 110, 120 ಈ ಸಮಯದಲ್ಲಿ ಕಲಿಬಹುದು. ಸೊ ಎಷ್ಟೇ ಆದರೂ ನಾವು ಇದು ನಮ್ಗೆ ಏಜ್ ಆಗ್ತಾ ಇದೆ, ವಯಸ್ಸಾಗ್ತಾ ಅಂದ್ರೆ ನಾವು ಸಾವಿನ ಬಾಗಿಲಿಗೆ ಹತ್ತಿರ ಬರ್ತಾ ಇದ್ದೀವಿ. ಸಾವಿನ ದವಡೆಗೆ ನಾವು ಹತ್ತಿರ. ಸೊ ಇನ್ನ ಒಂದು ವರ್ಷ ಆಯ್ತು ಅಂದ್ರೆ ಇನ್ನ ಒಂದು ವರ್ಷ ನಾವು ಹತ್ತಿರ ಬಂದೆ ನಮ್ಮ ಸಾವಿಗೆ. ಇನ್ನ ಒಂದು ಸೂರ್ಯ ಇದಾಯ್ತು, ಅಸ್ತ ಆಯ್ತು ಅಂದ್ರೆ ಇನ್ನ ಹತ್ತಿರ ಬಂದೆ. ಸೊ ಈ ರೀತಿಯಲ್ಲಿ ನಮಗೆ ಈ ಕಾಲವು ನೆನಪು ಮಾಡುತ್ತೆ, ಓ, ನಾನು ಭಗವಂತನ ಆಶ್ರಯ ಪಡಿಬೇಕು, ನನಗೆ ಸಮಯ ಜಾಸ್ತಿ ಇಲ್ಲ. ನಮಗೆ ಎಕ್ಸಾಮ್ಸ್, ಓ ಇನ್ನ ಇದೆ, ತುಂಬಾ ಇದೆ ಸಮಯ, ಇನ್ನ 1 ವರ್ಷ ಇದೆ, ನಿಧಾನವಾಗಿ ನಾವು ತಯಾರಾಗ್ಬೋದು. ಇಲ್ಲ, ಮತ್ತೆ 6 ತಿಂಗಳಿದೆ ಅಷ್ಟೇ, ಮತ್ತೆ 3 ತಿಂಗಳಿದೆ ಅಷ್ಟೇ, ಮತ್ತೆ ಒಂದೇ ತಿಂಗಳು ಇರೋದು, ಒಂದೇ ವಾರ ಇರೋದು. ಸ್ವಲ್ಪ ನಮಗೆ ಆಂಗ್ಸೈಟಿ. ಸೊ ನಿಜವಾದ ಪರೀಕ್ಷೆ ಭಗವಂತನ ನಾವು ದೇಹವನ್ನು ತ್ಯಾಗ ಮಾಡೋ ಒಂದು ಬದಲಾವಣೆ ಭಗವಂತನ ಮಾಡಿರೋ ಒಂದು ಪರೀಕ್ಷೆ. ಸೊ ಇದು ಭಗವಂತನ ಎಷ್ಟು ಒಳ್ಳೆ ವ್ಯವಸ್ಥೆ ಇದಿರೋದ್ರಿಂದ ನಾವು, ಇಲ್ಲಾಂದ್ರೆ ಭಗವಂತನು ನಾವಿಲ್ಲೇ ಭೌತಿಕ ಜೀವನದಲ್ಲಿ, ಬದ್ಧ ಜೀವನದಲ್ಲಿ ನಾವು ಇಲ್ಲೇ ಇದ್ಬಿಡ್ತಾ ಇದ್ದೀವಿ. ಸೊ ಕೃಷ್ಣನ ಗೊತ್ತು ಇದು ನಮ್ಮ, ಹೀಗೆ ನಾವು ಅವನನ್ನು ಬಿಟ್ಟು ಅವನ ಸಂಪರ್ಕವಿಲ್ಲದೆ ನಾವು ಏನ್ ಮಾಡಿದ್ರು ನಮ್ಗೆ ಸುಖ, ಸಂತೋಷ, ಆನಂದ ಇಲ್ಲ ಅಂತ ಕೃಷ್ಣನ ಗೊತ್ತು. ಕೃಷ್ಣನ ಹಾಗೆ ನಮಗೆ ಈ ಒಂದು ಕಾಲ ರೂಪದಲ್ಲಿ ತಯಾರಿ ಮಾಡುತ್ತೆ. ಕಾಲವು ನಮ್ಗೆ ನೆನಪು ಮಾಡುತ್ತೆ, ನಾವು ಕೃಷ್ಣನಿಗೆ ಶರಣ ಆಗ್ಬೇಕು ಅಂತ ನೆನಪು ಮಾಡುತ್ತೆ. ಸೊ ಪ್ರಭುಪಾದ ಹೇಳ್ತಾರೆ, ಕೃಷ್ಣನು ಪ್ರತಿಯೊಂದು ಬದ್ಧ ಜೀವಿಗೆ ಕಾಲದ ರೂಪಕ ಅವನು ಮಾತನಾಡುತ್ತಾನೆ. ಸ್ಪೀಕ್ಸ್ ಅಸ್ ಟೈಮ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರಿಗೂ ಅದು ಕಾಲ. ಸೊ ನಮಗೂ ಶಿಲ ಪ್ರಭುಪಾದ ಇದಾಗಿ ಉದಾಹರಣೆಗೆ ಹೇಳೋದು, ನೀವು ಜಪ ಮಾಡುವಾಗ ನೆನ್ಪಿಟ್ಕೊಳ್ಳಿ, ನಾವು ಒಂದೊಂದ್ಸಲ ಜಪ ಮಾಡುವಾಗ ಏನು ರುಚಿ ಇಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ. ಸೊ ನೀವು ಅಯ್ಯೋ, ನಿಮ್ಮ ಮೃತ್ಯು ನಿಮ್ಮ ಮುಂದೆನೇ ಇದೆ, ನಿಮ್ಮ ಬಾಗಿಲಲ್ಲೇ ಕಾದಿ ನಿಂತಿದ್ದಾನೆ ಮೃತ್ಯು ಪುರುಷ. ಸೊ ಇದು ಕಾಲದ ಇನ್ನೊಂದು ಪ್ರಭಾವ, ಇನ್ನೊಂದು
ಕಾಲದ ರೂಪ ಇದು. ಸೊ ಹಾಗೆ ಅವ್ರು ಹೇಳ್ತಾರೆ, ನೀವು ಅದನ್ನ ನೆನ್ಪಿಟ್ಕೊಳ್ಳಿ. ನೀವು ನನ್ನ ಬಾಗಿಲಲ್ಲೇ ಇದೆ, ಆಗಲೇ ಬಂದು ಕಾಯ್ತಾ ಇದ್ದಾರೆ. ಸೊ ಯಾಕಂದ್ರೆ ಯಾರು ಕೂಡ ಏನು ಮಾಡಕ್ಕ ಕಾಲ ಕಾಲ ಬಂದ್ಮೇಲೆ, ನಮ್ಮ ಕಾಲ ಮುಗಿದೋದ್ಮೇಲೆ ನಂತರ ನಾನು ಎಲ್ಲಿ, ಯಾವ ಜೀವ ನನಗೆ ಸಿಗುತ್ತೆ, ಯಾವ ಸನ್ನಿವೇಶದಲ್ಲಿ ಹುಟ್ಟುತ್ತೇನೆ ನಾನು, ಇದು ನಮ್ಮ ಕೈಯಲ್ಲಿಲ್ಲ. ಸೊ ನಾನು ಸತ್ವಗುಣ ಬೆಳೆಸ್ಕೊಂಡಿದ್ರೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ನಾನು ರಜೋಗುಣದಲ್ಲೇ ಇದ್ರೆ ಮಧ್ಯೆ ತಿಷ್ಠಂತಿ ರಾಜಸ. ನಾನು ನನ್ನ ಈ ತಾಮಸಿಕ ಪ್ರವೃತ್ತಿಯನ್ನು ನಾನು ಬಿಡ್ಲಿಕ್ಕೆ ಆಗ್ಲಿಲ್ಲ ನಾನು ಅಂದ್ರೆ ನಾನು ಕೆಳಗೆ ಹೋಗ್ಬೇಕು. ತಾಮಸ ಪ್ರವೃತ್ತಿ ಇದೆ ನಮ್ಮಲ್ಲಿ, ಎಷ್ಟು ನನ್ನಲ್ಲಿದೆ, ಎಷ್ಟೊಂದು ಕಾಮ ಕ್ರೋಧ ಲೋಭ ತಾಮಸ ಗುಣ ಪ್ರಭಾವ. ಸೊ ಇದಾದ್ರೆ ಅದೋ ಗಚ್ಚಂತಿ. ಇದು ಕಾಲದ ಪ್ರಭಾವ. ಕಾಲ ಎಲ್ಲವೂ ಕೂಡ ನನ್ನದು ಅನ್ನೋದು ಎಲ್ಲವೂ ಕೂಡ ಅತೀತ. ಸೊ ನಾವು ಅದನ್ನ ಸ್ಮರಿಸಿದಷ್ಟು ನಮಗೆ ಓ ಇಲ್ಲ, ನಾನು ಕೃಷ್ಣನ ಆಶ್ರಯ ಪಡಿಬೇಕು, ನಾನು ಕೃಷ್ಣನ ಶರಣಾಗತಿ ನಾನು ಮಾರ್ಗವನ್ನು ಇನ್ನ ತುಂಬಾ ವೇಗವಾಗಿ ನಾನು ಸ್ವೀಕರಿಸಬೇಕು. ನಾನು ಜಪ, ಭಗವಂತ ನಾಮ ಜಪವನ್ನು ಚೆನ್ನಾಗಿ ಮಾಡಬೇಕು. ನಾನು ಭಗವಂತ ನಾಮ ಜಪದಲ್ಲಿ ಎಲ್ಲವೂ ಪರಿಪೂರ್ಣತೆ ಇದೆ, ಆದ್ರೆ ಅದನ್ನ ನಾವು ಚೆನ್ನಾಗಿ ಮಾಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದು ನಾವು 16 ಪದಗಳು. ಈ ವಿಧಾನ ಇದು ತುಂಬಾ ಸುಲಭ ವಿಧಾನ, ಅಂದ್ರೆ ಈ ಮಾರ್ಗ ಸುಲಭ, ಮಾರ್ಗ ಭಕ್ತಿಯ ಮಾರ್ಗ. ಆದರೆ ಅದರ ವಿಧಾನ, ಅದನ್ನ ಅಭ್ಯಾಸ ಮಾಡೋದ್ರಲ್ಲಿ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ನಮ್ಮ ಮನಸ್ಸು ನಮಗೆ ಬಿಡೋದಿಲ್ಲ, ನಮಗೆ ಮನಸ್ಸೇ ನಮ್ಮ ಪರಮಶತ್ರು. ಸೊ ನಾವು ಭಗವಂತ ನಾಮ ಜಪ ಮಾಡೋಣ ಕೂತ್ಕೊಂಡಾಗ್ಲೇ ನಮ್ಗೆ 1000 ಯೋಚನೆಗಳು ಬರುತ್ತೆ, ನಮ್ಗೆ ಮನಸ್ಸು ಎಲ್ಲೋ ಹೋಗುತ್ತೆ. ಮತ್ತೆ ನಾವು ಹೇಳುವಾಗ ಮಹಾಮಂತ್ರವೇ ನಾವು ಸಂಪೂರ್ಣವಾಗಿ ಹೇಳಕ್ಕಾಗಲ್ಲ, ನಾವು ಅದನ್ನ ಅರ್ಧ ಹೇಳ್ತೇವೆ. ಹರೇ ಕೃಷ್ಣ 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 ಅಂತ 1-2 ಪದಗಳು ಬಿಟ್ಬಿಡ್ತೀವೋ. ಇಲ್ಲಾಂದ್ರೆ ಇದು ಸಾಮಾನ್ಯವಾಗಿ ಹೇಳ್ತಾರೆ, ಜಪ ಅಂದ್ರೆ ಅದು 16 ಸುತ್ತು ಜಪ ಶಿಲ ಪ್ರಭುಪಾದರ ಕೊಟ್ಟಿರೋ ಸ್ಟ್ಯಾಂಡರ್ಡ್ 1.5 ಗಂಟೆಯಿಂದ 2 ಗಂಟೆ ಅಂತ ಹೇಳ್ತಾರೆ. ಸೊ ಅಷ್ಟು. ಸೊ ಅದಕ್ಕಿಂತ ನಾವು ಒಮ್ಮೊಮ್ಮೆ ಬೇಗ ಮಾಡ್ತೇವೆ ಜಪ ಅಂದ್ರೆ ಏನೋ ನಾವು ಪದಗಳನ್ನ ಬಿಡ್ತಾ ಇದ್ದೀವಿ ಅಂತ ನಾವು ನೋಡ್ಬೇಕು. ಕೆಲವು ಜನ ಆಯ್ತು ಜಪ ಆಯ್ತು, ನಂದು 16 ಸುತ್ತ ಆಗೋಯ್ತು, ನಂದು 1 ಗಂಟೆಯಲ್ಲೇ ಆಯ್ತು. ಇಲ್ಲ, ಸಮಯ ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ನಾವು ಇದನ್ನ 108 ಬಾರಿ ಹೇಳಕ್ಕೆ ನಮಗೆ ಸಾಮಾನ್ಯವಾಗಿ ಪ್ರಾರಂಭ ಮಾಡಿದಾಗ 10 ರಿಂದ 15 ನಿಮಿಷನೇ ಆಗುತ್ತೆ. ಆಮೇಲೆ ಸ್ವಲ್ಪ ಸ್ಪೀಡ್ ಬಂದ್ಮೇಲೆ 7 ನಿಮಿಷ, ನೀವು ಆ ಥರ ಲೆಕ್ಕ ಮಾಡಿ 7, 6:15, 6 ನಿಮಿಷ ಬೇಕಾದ್ರೆ 6 ನಿಮಿಷನೂ ಕಷ್ಟನೇ ಅಂತೀರ, 6.5 ನಿಮಿಷ ಅಂತ. ಸೊ ಅಷ್ಟು ಕನಿಷ್ಠ ಬೇಕೇ ಬೇಕು ನಾಮವನ್ನು ಸರಿಯಾಗಿ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಸೊ ನಾವು ಆದ್ಮೇಲೆ ಇದನ್ನ ಸ್ವಲ್ಪ ಉಚ್ಚಾರ ಶಬ್ದ ಮಾಡಿ ಹೇಳ್ಬೇಕು. ನಾವು ಇದು ಮನಸ್ಸಿನಲ್ಲಿ ಹೇಳ್ಬೇಕು, ಮನಸ್ಸಿನಲ್ಲಿ ಹೇಳ್ಬೋದು, ಮನಸ್ಸಿನಲ್ಲಿ ಭಗವಂತನ. ಆದರೆ ಜಪ ಮಾಡುವಾಗ ಜಪ ವಿಧಾನ ಏನಂದ್ರೆ ಅಟ್ಲೀಸ್ಟ್ ನನಗಾದ್ರೂ ಅದು ಕೇಳ್ಬೇಕು, ಆ ಶಬ್ದವನ್ನು ಕೇಳ್ಬೇಕು. ಸೊ ನಾನು ಜಪಿಸೋದು ನನ್ನ ನಾಲಿಗೆಯಿಂದ, ಮತ್ತೆ ನಾನು ಕೇಳೋದು ನನ್ನ ಕಿವಿಯಿಂದ. ಸೊ ಇದು ಹರೇ ಕೃಷ್ಣ ಮಂತ್ರದ ಜಪದ ವಿಧಾನ. ಸೊ ಗಾಯತ್ರಿ ಮಂತ್ರ ಅದೆಲ್ಲ ನಮಗೆ ಇದೆ, ಆದ್ರೆ ಅದು ಈ ಕಲಿಯುಗದಲ್ಲಿ ನಮಗೆ ಮನಸ್ಸು ಎಷ್ಟು ತಳಮಳ ಇದೆ ಅಂದ್ರೆ ನಮಗೆ ಅದನ್ನ ಜಪಿಸ್ಲಿಕ್ಕೆ ನಮಗೆ ಅದಕ್ಕೆ ಹರೇ ಕೃಷ್ಣ ಮಂತ್ರ ಮೊದಲನೇ. ಇದನ್ನ ಜಪಿಸಿ ಆಮೇಲೆ ಬೇಕಾದ್ರೆ ಮಾಡಬಹುದು, ಇಲ್ಲಾಂದ್ರೂ ಅಗತ್ಯ ಇಲ್ಲ. ಶ್ರೀಲ ಪ್ರಭುಪಾದರ ಉದಾಹರಣೆ ಕೊಡೋದು, ಹರೇ ಕೃಷ್ಣ ಮಂತ್ರ ಒಂದೇ ಸಾಕು. ಹರೇರ ನಾಮ ಇವ ಕೇವಲ ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಲಿಕ್ಕೆ, ಅದನ್ನು ಪರಿಶುದ್ಧ ಮಾಡಲಿಕ್ಕೆ, ನಮ್ಮ ಕಲುಷಿತ ಪ್ರಜ್ಞೆಯನ್ನು ನಮಗೆ ಅದರಿಂದ ನಮ್ಮನ್ನು ಮುಕ್ತಿಗೊಳಿಸ್ಲಿಕ್ಕೆ ಈ ಹರೇ ಕೃಷ್ಣ ಮಂತ್ರ ಒಂದೇ ಸಾಕು. ಆದರೆ ಜೊತೆಗೆ ಇನ್ನು ಬೇಕು, ಅಗತ್ಯ ಇದೆ ಅಂದ್ರೆ ಶ್ರೀಲ ಪ್ರಭುಪಾದ ಕೂಡ ಗಾಯತ್ರಿ ಮಂತ್ರವನ್ನು ನಮಗೆ 2ನೇ ದೀಕ್ಷೆ ಕೊಡುವ ಸಮಯದಲ್ಲಿ ಅದು ಕೊಡುವಂಥದ್ದು. ಆದ್ರೆ ಈ ಹರೇ ಕೃಷ್ಣ ಮಂತ್ರ ನಾವು ಉಚ್ಚಾರ ಮಾಡೋದು ಸ್ವಲ್ಪ ಶಬ್ದದಿಂದ ಉಚ್ಚಾರ ಮಾಡೋದು. ಹರೇ ಕೃಷ್ಣ ಅಟ್ಲೀಸ್ಟ್ ನನಗೆ ಕೇಳ್ಬೇಕು. ಸೊ ಇಲ್ಲ ಬೇರೆ ಏನೋ ಇದ್ದಾವಾಗ ಬೇರೆ ಕಾರ್ಯಗಳು 16 ಸುತ್ತು ಬಿಟ್ಟಾಗ ತೊಂದರೆ ಇಲ್ಲ. 16 ಸುತ್ತು ನಾನು ಬಿಟ್ಟು ಆಗ ಮುಗಿಸಿ ನಂತರ ಬೇಕಾದ್ರೆ ನಾವು ಸ್ವಲ್ಪ ಮನಸ್ಸಿನಲ್ಲೇ ಹೇಳೋದು, ಆ ರೀತಿ ಮಾಡೋದು. ಯಾಕಂದ್ರೆ ಭಗವಂತ ನಾಮವನ್ನು ಯಾವ ಕಾಲ ಸಮಯ ಇದಿಲ್ಲದೆ ಹೇಳ್ಬೋದು. ಆದ್ರೆ ಈ 16 ಸುತ್ತು ಏನು ನಮಗೆ ಆಚಾರ್ಯ ನಿರ್ದೇಶಿಸಿದ್ದಾರೆ, ಈ ಶಾಸ್ತ್ರದಲ್ಲಿ ನಿರ್ದೇಶಿಸಿದೆ, ಇದು ಅದನ್ನ ನಾವು ಈ ರೀತಿ ಅಟ್ಲೀಸ್ಟ್ ಶಬ್ದದಿಂದ ನಾವು ಉಚ್ಚರಿಸಲೇಬೇಕು. ಸೊ ಮಾಡೋ ವಿಧಾನ. ಸೊ ನಮಗೆ ಇದನ್ನ ನೆನ್ಪು ಮಾಡ್ಕೊಂಡ್ರೆ ಶ್ರೀಲ ಪ್ರಭುಪಾದ ಉದಾಹರಣೆಯಲ್ಲಿ ಕಾಲದ ರೂಪ
ಮೃತ್ಯು ಇದೆ, ಮೃತ್ಯು ನಮ್ಮ ಬಾಗಿಲಲ್ಲೇ ಇದೆ. ಸೊ ಮೃತ್ಯು ಪುರುಷರು ಯಮದೂತರು ಬಂದಿದ್ದಾರೋ, ನಮಗೆ ಹೆಚ್ಚಾಗಿ ಯಮದೂತರೇ ಪ್ರತಿ ಜನ್ಮದಲ್ಲಿ ಬರ್ತಾ ಇದ್ದಾರೆ. ಸೊ ಬಂದಿದ್ದಾರೆ, ಕಾದಿದ್ದಾರೆ. ಸೊ ನಾವು ಸ್ವಲ್ಪ ಇನ್ನ ಜಾಗರೂಕತೆಯಿಂದ ಜಪಿಸೋಣ. ಸೊ ನಮಗೆ ಇದು ಕಾಲ ನೆನಪು ಮಾಡ್ತಾ ಇದೆ. ಕಾಲ ಪ್ರತಿ ದಿವಸ ಸೂರ್ಯ ಉದಯ ಅಸ್ತ ಆಗುವಾಗ ನಮಗೆ ನೆನಪು ಮಾಡ್ತಾ ಇದೆ, ಕೃಷ್ಣನ ಆಶ್ರಯ ಪಡಿಬೇಕು, ಇನ್ನ ನನ್ನಲ್ಲಿ ಎಷ್ಟು ದೋಷಗಳು ಅವಗುಣಗಳಿದೆ ಅಂತ ನಮಗೆ ನೆನಪು ಮಾಡುತ್ತೆ. ಈಗ ಹೇಳ್ತಾ ಇರೋದು ಅದೇ ರೂಪದಲ್ಲಿ ಈ ಕಾಲ ಅನ್ನೋದು ಈ ಸೃಷ್ಟಿಗೂ ಕೂಡ ಕಾರಣ. ಸೃಷ್ಟಿಗೂ ಕೂಡ ಕಾರಣ ಪ್ರಕೃತಿ ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಕೃಷ್ಣ ನಮಗೆ ಗೀತೆಯಲ್ಲಿ ಹೇಳೋದು ಮಯಾ ಅಧ್ಯಕ್ಷೇಣ, ನನ್ನ ಇದರಿಂದ ಆದೇಶದಿಂದ, ನನ್ನ ಒಂದು ಅಧ್ಯಕ್ಷತನ, ನಾನು ಒಂದು ಆಯ್ತು ನನ್ನ ಇಚ್ಛೆ, ಕೃಷ್ಣನ ಪ್ರತಿಯೊಂದು ಇಚ್ಛೆಯಿಂದ ನಡೆಯುವಂಥದ್ದು ಈ ಭೌತಿಕ ಜಗತ್ತು. ಇಲ್ಲಾಂದ್ರೆ ಹೇಳೋದು ಭೌತಿಕ ಜಗತ್ತು ಅದು ಇನರ್ಟ್, ಅದು ಜಡ, ಅದರ ಚಟುವಟಿಕೆಗಳಿಲ್ಲ. ಅದೇ ಕೃಷ್ಣನ ಇಚ್ಛೆ ಇದೆ. ಇನ್ನೊಂದ್ ಕಡೆ ಹೇಳೋದು ಅದು ನೆರಳಿನಲ್ಲಿ ಇದ್ದ ಹಾಗೆ. ನೆರಳು ಅನ್ನೋದು ನನ್ನ ಕೈನ ನೆರಳು, ನನ್ನ ದೇಹ ಇದು ಇನ್ನ ವಸ್ತುವಿನ ನೆರಳು ಅಂದ್ರೆ ಆ ವಸ್ತುವಿನಿಗೆ ಅವಲಂಬಿಸಿದೆ. ಅದಿಲ್ಲದೆ ಆ ನೆರಳು, ಅದು ನೆರಳಿಲ್ಲ, ಅದರ ಅಸ್ತಿತ್ವವೇ ಇಲ್ಲ. ಸೊ ಹಾಗೆ ಭೌತಿಕ ಪ್ರಕೃತಿ ಅಂದ್ರೆ ಇದು ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗ. ಅಲ್ಲೂ ಹೇಳೋದು ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಾಕ್ತಿರೇಕ. ಬ್ರಹ್ಮ ಸಮಿತಿಯಲ್ಲಿ ಹೇಳಿದ್ದು ಸೃಷ್ಟಿ ಸ್ಥಿತಿ ಪ್ರಳಯ ಇದೆಲ್ಲವೂ ಭೌತಿಕ ಪ್ರಕೃತಿಯ ಚಟುವಟಿಕೆಗಳು. ಮಾಯಾದೇವಿ ದುರ್ಗಾ ಶಕ್ತಿ, ಕೃಷ್ಣ ದುರ್ಗಾ ಶಕ್ತಿ ಅವರು ನಿರ್ವಹಣೆ ಮಾಡ್ತಾ ಇರೋದು. ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖ, ಸಾಧನ ಅದರ ಮೂಲಕ ಸಾಧನ ಶಕ್ತಿ ರೇಖ. ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ. ಈ ದುರ್ಗಾದೇವಿ ಏನು ನಿಯಂತ್ರಿಸ್ತಾ ಇದ್ದಾರೆ, ಅವರೊಂದು ನೆರಳಿನಲ್ಲಿದ್ದಾರೆ. ಸೊ ಕೃಷ್ಣ ನೆರಳು. ವೇದವ್ಯಾಸರು ನೋಡಿದ್ದು ಅವರ ಸಾಕ್ಷಾತ್ಕಾರ ಆದಾಗ, ನಾರದರ ಉಪದೇಶದ ಮೇಲೆ ಅವರು ಸಾಕ್ಷಾತ್ಕಾರ ಪಡೆದಾಗ ಅವರು ದುರ್ಗಾದೇವಿ ಮಾಯಾಶಕ್ತಿಯನ್ನು ಕೃಷ್ಣನ ಹಿಂದೆ ನೆರಳಿನಾಗಿ ಮಾಯಾಶಕ್ತಿ. ಕೃಷ್ಣ ಸೂರ್ಯ ಸಮ ಮಾಯಾಹೇ ಅಂಧಕ. ಸೊ ಅದ ಹಿಂದೆ ಅವನ ಶಕ್ತಿ. ಸೊ ಅವರು ಸ್ವತಂತ್ರವಾಗಿ ಅವರ ಚಟುವಟಿಕೆ ಇಲ್ಲ, ಇನಿಷಿಯೇಟಿವ್ ಅವರದು ಇಲ್ಲ. ಸೊ ಇಲ್ಲಿ ನಾವು ಉದಾಹರಣೆಗಳು ಕೊಡ್ತಾ ಇರೋದು ಹೀಗೆ ಕಾಣುತ್ತೆ, ಒಂದು ವಿಜ್ಞಾನಿಗೆ ಕಾಣುತ್ತೆ ಇದು ಎಲ್ಲವೂ ಭೌತಿಕ ಇದು ಸಂಯೋಜನೆಯಿಂದಲೇ ನಡೀತಾ ಇದೆ. ಜೀವ ಸೃಷ್ಟಿಯಾಗಿದ್ದು, ಜೀವಿಗಳು ಬರೋದು, ಈ ರಾಸಾಯನಿಕ ಪದಾರ್ಥಗಳಿಂದ ಸೃಷ್ಟಿಯಾಗೋದು, ಇಲ್ಲ ಅಂದ್ರೆ ಈ ಲೋಕಗಳು ಈ ಸೃಷ್ಟಿಯಾಗಿದ್ದು, ಇದು ಕೂಡ ಈ ಜಡ ವಸ್ತುಗಳ ಇದರಿಂದ ಒಂದು ಫೋರ್ಸಸ್ ಏನೋ ಅವರ ಮಧ್ಯೆ ಇರೋ ಒಂದು ಆಕರ್ಷಣೆ, ಇನ್ನೊಂದು ಇದು ಅದರಿಂದ ಶುರುವಾಗಿದ್ದು, ಈ ಒಳಗಳ ಅಣು ಇದರಲ್ಲಿನ ಶಕ್ತಿಗಳಿದ್ದು, ಅದು ಒಂದೊಂದು ಅಣುಗಳು ಹಾಗೆ ಸೇರ್ಕೊಂಡು ಅದು ದೊಡ್ಡ ಪರಮಾಣು ಆಗೋದು, ಇನ್ನ ಸೊ ಅದು ಬೆಳೆಯೋದು. ಸೊ ಆ ರೀತಿಯ ಒಂದು ಅವರ ಚಿಂತನೆ. ಸೃಷ್ಟಿ ಆಗ್ಬೋದು, ಅವರು ಜೀವಿಯ ಉತ್ಪತ್ತಿ ಆಗ್ಬೋದು, ಪ್ರತಿಯೊಂದು ಅವರು ನ್ಯಾಚುರಲ್ ಫೋರ್ಸಸ್, ನೇಚರ್ ಆಗುತ್ತೆ ಅಂತ ಆಗ್ತದೆ. ಶ್ರೀಲ ಪ್ರಭುಪಾದ ರೀತಿ ಹೇಳ್ತಾರೆ, ನೇಚರಲ್ಲಿ ಅದು ಆಟೋಮೆಟಿಕ್ ಆಗುತ್ತೆ ಅಂದ್ರೆ ಹೂಸ್ ನೇಚರ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಹೇಳುವಾಗ ಯಾರದು ನೇಚರ್ ಅಂತ ಹೇಳಿದ್ರೆ ಒಬ್ಬರ ಸ್ವಭಾವ, ಒಬ್ಬರ ಇದು. ಸೊ ಅದು ಯಾರ ಸ್ವಭಾವ, ಸೊ ಹಾಗೆಯೇ ನೇಚರ್ ಆ ಮೀನಿಂಗ್ ಅಲ್ಲೋ, ಇಲ್ಲಾಂದ್ರೆ ಪ್ರಕೃತಿ ಸ್ವಭಾವ ಒಂದು ಯಾರಿಗೆ ಸೇರಿದೆ. ಸೊ ಶಕ್ತಿ ಅಂದ್ರೆ ಅದು ಯಾರೋ, ಪ್ರಕೃತಿ ಅಂದ್ರೆ ಅದು ಶಕ್ತಿ, ಅದು ಯಾರಿಗೆ ಸೇರಿದ ಶಕ್ತಿ, ಅದೊಬ್ಬರ ವ್ಯಕ್ತಿಗೆ. ಸೊ ಪುರುಷ ಭಗವಾನ್. ಸೊ ಇಲ್ಲಿ ಕಪಿಲ ಮುನಿಗಳು ನಮ್ಗೆ ಹೇಳ್ತಾ ಇರೋದು ಇದು ಭಗವಾನ್ ಅವನೇ, ಕಪಿಲ ದೇವನೇ ಭಗವಾನು. ಆದರೆ ಅವ್ರು ಹೇಳ್ತಾ ಇರೋದು ಅವ್ರ ತಾಯಿಗೆ ಅವ್ರು ಹೇಳ್ತಾ ಇರೋದು ಇದು ಭಗವಂತನ ರೂಪ ಪ್ರಭಾವದಲ್ಲಿ ಕಾಲ, ಮತ್ತೆ ಇನ್ನೊಂದು ಅವನ ಶಕ್ತಿ. ಸೊ ಅವನ ಕಾಲದ ಪ್ರಭಾವದಿಂದ ಅವನ ಶಕ್ತಿಯು ಚಲನೆ ಮಾಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಆರಂಭ ಆಗುತ್ತೆ ಅಂತ. ಮೊದಲಿಗೆ ಭಗವಂತ ನೋಡಿದಾಗ, ಮಧ್ಯದಲ್ಲಿ ನೋಡಿದಾಗ ಒಬ್ಬ ಸೈಂಟಿಸ್ಟ್ಗೆ, ವಿಜ್ಞಾನಿಗೆ ಟ್ರೈನ್ ಹೋಗೋ ರೀತಿಯಲ್ಲಿ ಕಾಣುತ್ತೆ. ಟ್ರೈನ್ ಹೋಗೋ ರೀತಿ ಕಾಣುವಾಗ ಟ್ರೈನಲ್ಲಿ ಯಾವುದೋ ಕೋಚ್, AC ಕೋಚ್ A1 B1 ಹೊಂದಿದೆ. ಇದು ಎಲ್ಲ ಅದರ ಹಿಂದೆ ಇರುವ ಎಲ್ಲ ವ್ಯಾಗನ್ಸ್, ಎಲ್ಲ ಕೋಚಸ್ ಅದನ್ನ ಎಳ್ಕೊಂಡು ಹೋಗ್ತಾ ಇದೆ ಅನ್ಸುತ್ತೆ. ಆದರೆ ಅದನ್ನು ಎಳೆಯೋ ಮುಂದೆ ಒಂದು ಕೋಚ್ ಇದೆ, AC, ಅದಕ್ಕೆ ಇನ್ನೊಂದು ಕೋಚ್ ಇರ್ಬೋದು, ಇನ್ನು ಮುಂದೆ ಅದಕ್ಕೆ ಇನ್ನೊಂದು ಕೋಚ್ ಇದೆ, ಅದ್ರ ಕೊನೆಗೆ ಸ್ಟಾರ್ಟಿಂಗು ಒಂದು ಇಂಜಿನ್ ಇದೆ. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಕೂಡ ನಮಗೆ ಮಧ್ಯದಲ್ಲಿ ನಾವು ನೋಡ್ತೇವೆ. ವಿಜ್ಞಾನಿಗಳು ಪ್ರತಿಯೊಂದು ಜೀವಿಯ ಉತ್ಪತ್ತಿ, ಪ್ರತಿಯೊಂದು ವಸ್ತುವಿನ ಉತ್ಪತ್ತಿ ಅದನ್ನ ಭೌತಿಕವಾಗಿ ನೋಡ್ತಾ ಇದ್ದಾರೆ.
ಆದ್ರೆ ಹಿಂದೆ ಭಗವಂತನ ಕೈ ಇದೆ ಅಂತ ಕಾಣೋದಿಲ್ಲ. ಆಕ್ಚುಲಿ ಮೊದಲು ಭಗವಂತನ ಇದೆ ಏನಂದ್ರೆ ಸರ್ವ ಕಾರಣ ಕಾರಣಂ ಈಶ್ವರ ಪರಮ ಕೃಷ್ಣ ಸಚ್ಚಿದ ಆನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ. ಸೊ ಅವನು ಮೊದಲ ಇದು ಅನಾದಿ, ಅವನಿಗೆ ಯಾವ ಕಾರಣ ಇಲ್ಲ. ಸೊ ಅವನು ಎಲ್ಲದಕ್ಕೂ ಕಾರಣ, ಸರ್ವ ಕಾರಣ ಕಾರಣ. ಸೊ ಈ ಪ್ರಕೃತಿ ತುಂಬಾ ಇದಾಗಿ ಕಾಣುತ್ತೆ, ತುಂಬಾ ಇಷ್ಟು ಇಷ್ಟು ಬೃಹತ್, ಇಷ್ಟು ದೊಡ್ಡ ಅಸ್ತಿತ್ವ, ಅಷ್ಟೊಂದು ವ್ಯವಸ್ಥೆ, ಸಿಸ್ಟಮ್ಸ್ ಇದರಲ್ಲಿ, ಮಳೆಗಾಲ, ಚಳಿಗಾಲ, ಇನ್ನೊಂದು ಆಮೇಲೆ ಎಷ್ಟು ರೀತಿಯ ಒಂದು ಪರಿಸರದಲ್ಲೇ ಇದು ಭಗವಂತನ ಮಾಡಿರೋ ಒಂದು ನೀರಿನ ಒಂದು ಚಕ್ರ, ವಾಟರ್ ಸೈಕಲ್, ಮತ್ತೆ ಇದು ಆಕ್ಸಿಜನ್ ಸೈಕಲ್, ಇದೆಲ್ಲ ಪರಿಶುದ್ಧ ಆಗ್ಲಿಕ್ಕೆ ಎಲ್ಲ ಭಗವಂತನ ಮಾಡೋದು ನೋಡಿದ್ರೆ ಪ್ರತಿಯೊಂದು ತುಂಬಾ ವ್ಯವಸ್ಥೆಯಾಗಿ ಅನ್ಸುತ್ತೆ. ಪ್ರಕೃತಿ ಎಷ್ಟು ಚೆನ್ನಾಗಿ ನಡೀತಾ ಇದೆ, ಎಷ್ಟು ಇದಾಗಿ ನಡೀತಾ ಇದೆ. ಆದರೆ ಇದರ ಹಿಂದೆ ಕೃಷ್ಣನ ಕೈ ಇದೆ, ಕೃಷ್ಣನ ಕಾರ್ಯನಿರ್ವಹಣೆ ಇದೆ. ಕೃಷ್ಣನ ಇಚ್ಛೆ ಇಲ್ಲದೆ ಇದು ಯಾವುದು ಕೂಡ ನಡೆಯೋದಿಲ್ಲ. ಸೊ ಇದು ನಡೆಯಕ್ಕೆ, ಸೊ ಇಲ್ಲಿ ಉದಾಹರಣೆಯಲ್ಲಿ ಹೇಳ್ತಾ ಇರೋದು ಒಂದು ಚೈತನ್ಯ ಚರಿತಾಂಶ ಹೇಳಿದಾಗೆ ಆಡು, ಮೇಕೆ. ಸೊ ಮೇಕೆಯ ಇದರಲ್ಲಿ ಸಂಪೂರ್ಣ ದೇಹದಲ್ಲೇ ಅದಕ್ಕೆ ಇದಿರುತ್ತಂತೆ, ಆ ಸ್ತನಗಳ ಇದು ನಿಪ್ಪಲ್ಸ್ ಅಂತ ಹೇಳ್ತಾರೆ, ಅದು ಇರುತ್ತದೆ. ಸೊ ಹೇಳ್ತಾರೆ, ಆದ್ರೆ ಅದು ಎಲ್ಲ ಕಡೆ ಇದ್ರೂ ನಾವು ಅಲ್ಲಿಂದ ಹಾಲು ಬರುತ್ತೆ ಅಂತ ಅನ್ಕೊಳ್ತೀವ. ಬರುತ್ತೆ, ಆದ್ರೆ ಹಾಲು ಬರೋದಿಲ್ಲ. ಇದು ಅದು ಮಾಡೋದಕ್ಕೆ ಅದು ಅದೆಲ್ಲಿ ಬರಬೇಕು ಅದು ಅಲ್ಲೇ ಬರೋದು. ಭಗವಂತನ ಎಲ್ಲಿ ಅದ ಅರೇಂಜ್ಮೆಂಟ್ ಅಲ್ಲಿ ವ್ಯವಸ್ಥೆ ಮಾಡಿ ಅಲ್ಲಿಂದ ಬರೋದು. ಅದು ಎಲ್ಲ ಕಡೆಯಿಂದ ಬರೋದಕ್ಕೆ ಆಗಲ್ಲ, ಉತ್ಪತ್ತಿ ಮಾಡಕ್ ಆಗಲ್ಲ. ಇಲ್ಲಿರುವ ಒಂದು ಯಾವುದು ಅಜಗಲ ಸ್ತನ ನ್ಯಾಯ ಅಂತ ಹೇಳ್ತಾರೆ. ಅದಿರೋ ಕೊರಳಿನಿಂದ ಬರಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದು ಎಲ್ಲೆಲ್ಲಿ ಯಾವ್ದೋ ಸನ್ನಿವೇಶದಲ್ಲಿ ಇದೆ ಅಂದ್ರೆ ಅಲ್ಲಿ ಬರಕ್ ಸಾಧ್ಯ ಇದೆಯಾ? ಆಗೋದಿಲ್ಲ. ಅದು ಎಲ್ಲಿ ಬರಬೇಕೋ ಅದು ಅಲ್ಲೇ, ಅದಕ್ಕೆ ನಿರ್ದಿಷ್ಟವಾದ ಒಂದು ಅಂಗಾಂಗಗಳು, ಅಲ್ಲಿಂದನೇ ಅದು ಅದರ ಒಂದು ಇದಿದ್ರೆ ಅಲ್ಲಿಂದ ಅದು ಉತ್ಪತ್ತಿ ಆಗೋಕ್ಕೆ ಸಾಧ್ಯ. ಅದಕ್ಕೆ ಅದೆಲ್ಲೋ ಯಾವುದೋ ಒಂದು ದೇಹದ ಭಾಗದಲ್ಲಿ ಅದು ಕಾಣಿಸ್ಕೊಂಡ್ರೆ ಅಲ್ಲಿಂದ ನಾವು ಪಡಿಲಿಕ್ಕಾಗುತ್ತೆ. ಸೊ ಈ ಉದಾಹರಣೆಯಲ್ಲಿರೋದಂದ್ರೆ ಇದು ಕೇವಲ ನಮಗೆ ಈ ರೀತಿ ಕಾಣುತ್ತೆ. ಇವಾಗ ಒಂದು ತಾಯಿಯ ಎದೆಯ ಹಾಲು ಬರೋದು, ಅದು ಆ ಥರ ಇದಿದ್ರೆ ಎಲ್ಲಿದ್ರೂ ಬರುತ್ತೇನೋ ಅಂತ. ಯಾಕಂದ್ರೆ ಆ ಥರ ಇಲ್ಲಿ ಹೇಳ್ತಾ ಇರೋದು ಇದು ವಾದ ಹೇಳ್ತಾ ಇರೋದು. ಅದು ಇದು ಎಲ್ಲಿಂದ ಬರುತ್ತೆ? ಆ ಎದೆ ಅಂದ್ರೆ ಎದೆಯಿಂದ ಅದು ಇದಾಗೆ ಅಲ್ಲಿಂದನೇ ಬರಕ್ ಸಾಧ್ಯ, ಬೇರೆ ಎಲ್ಲಿಂದ ಬರಕ್ಕಾಗಲ್ಲ. ಇಲ್ಲಿ ಅದು ಮೇಕೆಯಲ್ಲಿ ಅದ್ರ ದೇಹದ ಸಂಪೂರ್ಣವಾಗಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಅದು ಇದಿರೋದ್ರಿಂದ ಅಲ್ಲೆಲ್ಲ ಬರುತ್ತಾ ಹಾಲು? ಬರೋದಿಲ್ಲ. ಸೊ ಹಾಗೆಯೇ ಭೌತಿಕ ಜಗತ್ತು, ಇದರ ಹಿಂದೆ ಭಗವಂತನಿದ್ದಾನೆ. ಒಂದು ನಿರ್ದಿಷ್ಟ ಅವನ ಇದರಿಂದನೇ ಅದು ಆ ವ್ಯವಸ್ಥೆನ ಅಲ್ಲಿಂದನೇ ಬರೋದು. ಅದು ಎಲ್ಲೇ ನಮಗೆ ಭೌತಿಕ ಪ್ರಕೃತಿ ಕಾಣುತ್ತೆ ಆ ರೀತಿಯಲ್ಲಿ, ಅದು ಸ್ವತಂತ್ರವಾಗಿ ಮಾಡುತ್ತೇನೋ ಅಂತ ಇಲ್ಲ. ಇದನ್ನ ನಾವಿನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇನ್ನ ಕೊಟ್ಟಿರೋ ನ್ಯಾಯ ಅಜಗಲ ಸ್ತನ ನ್ಯಾಯ, ಇದನ್ನು ನಾವು ಇನ್ನ ಆಲೋಚನೆ ಮಾಡ್ಬೋದು. ಯಾಕೆ ಈ ರೀತಿ ಕೊಟ್ಟಿರೋದು? ಅದು ಏನಿದೆ ಒಳ್ಳೆ ಎಕ್ಸಾಂಪಲ್. ಇದು ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾ ಇರೋದು, ಒಂದು ಮಕ್ಕಳು ಬರಬೇಕು ಅಂದ್ರೆ ಒಂದು ತಾಯಿಯ ಇದನ್ನು ಬರ್ತಾರೆ. ಆದರೆ ಒಂದು ಪುರುಷನ ಸಂಪರ್ಕವಿಲ್ಲದೆ ಅದು ಮಗು ಬರಕ್ ಸಾಧ್ಯ ಇಲ್ಲ. ಹಾಗೆ ಹೇಳೋದು ನಾವು ನೋಡ್ತಾ ಇರೋದು ಮದರ್ ಮೆಟೀರಿಯಲ್ ನೇಚರ್ ಹೇಳ್ತೇವೆ ಸಾಮಾನ್ಯವಾಗಿ. ನಮಗೆ ತಾಯಿ ಪ್ರಕೃತಿ ಅಂತ ಹೇಳೋ ಒಂದು ಇದಿದೆ, ಮದರ್ ಲ್ಯಾಂಡ್ ಇದು ನಮ್ಮ ಮಾತೃಭೂಮಿ ಅಂತ ಹೇಳ್ತೇವೆ. ಸೊ ಆ ರೀತಿಯಲ್ಲಿ ಪ್ರಕೃತಿನ ನಾವು ತಾಯಿ ಅಂತ ನಾವು ನೋಡ್ತೇವೆ. ಆದ್ರೆ ತಾಯಿ ಇಂದ ನಾವು ನೇರವಾಗಿ ಹೇಗೆ ಹುಟ್ಟಕ್ಕಾಗತ್ತೆ? ಒಬ್ಬ ತಂದೆ ಇರಬೇಕು. ಹೇಗೆ ನಮ್ಮ ಸಾಮಾನ್ಯವಾಗಿ ನಾವು ತಾಯಿಯಿಂದಲೇ ಹುಟ್ಟಿದ್ರು, ಆದ್ರೆ ತಂದೆಯ ಒಂದು ಇದಿದೆ, ತಂದೆಯ ಒಂದು ಇದು ಅಲ್ಲಿಂದನೇ ಶುರುವಾದ. ಸೊ ಹಾಗೆ ಹೇಳ್ತಾ ಇದ್ದಾರೆ, ಈ ಪ್ರಕೃತಿ ಕಾಣುತ್ತೆ ಎಲ್ಲವೂ ಇದ್ರಲ್ಲಿ ನಡೀತಾ ಇರೋದು, ಇದರ ಉತ್ಪತ್ತಿ ಆಗೋದು, ನಡೆಯೋದು ಪ್ರತಿಯೊಂದು. ಆದ್ರೆ ಇದರಿಂದ ಕೃಷ್ಣನ ನಿರ್ದೇಶನ ಇದೆ. ಕೃಷ್ಣ ನಿರ್ದೇಶನ ಇದೆ, ಇದು ನಡೆಯೋದಿಲ್ಲ. ಹರೇ ಕೃಷ್ಣ. ಯಾರಾದ್ರೂ ಇನ್ನೇನಾದ್ರೂ ಸೇರಿಸ್ತೀರಾ ಇವತ್ತಿನ ಇದಕ್ಕೆ?
ನೆನಪು ಬರ್ಬೋದು ನಿಮಗೆ ಉದಾಹರಣೆಗಳು ನೋಡಿದ್ರೆ ನಮಗೆ ವಿಜ್ಞಾನಿಗಳು ನೋಡಿದಾಗೆ ಎಲ್ಲವೂ ತಕ್ಷಣವಾಗಿ ಆಗ್ತಾ ಇದೆ ಅಂತ, ಆದರೆ ಅದು ತಕ್ಷಣವೂ ಆಗ್ತಾ ಇಲ್ಲ, ಅದು ಆಟೋಮೆಟಿಕ್ ಆಗ್ತಾ ಇಲ್ಲ, ಅದು ಭಗವಂತನ ನಿರ್ದೇಶನ ಇದೆ. ಸೊ ಇದಾಗಿ ಯಾರಾದ್ರೂ ಉದಾಹರಣೆಗಳೇನಾದ್ರು ಶೇರ್ ಮಾಡ್ತೀನಿ. ಅನ್ಮ್ಯೂಟ್ ಮಾಡ್ಕೊಳ್ಬೋದು ಯಾರೇನಾದ್ರು. ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ, ಇದ್ರಲ್ಲಿ ನನ್ಗೆ ಅರ್ಥ ಆಗಿದೆ ಏನು ಅಂತಂದ್ರೆ, ಭಗವಂತನ ಸೃಷ್ಟಿಯಲ್ಲಿ ಆಲ್ರೆಡಿ ಎಲ್ಲ ಇದೆ, ಅದನ್ನ ಯಾರು ಸೃಷ್ಟಿ ಮಾಡಿಲ್ಲ. ಆದ್ರೆ ಏನು ವಿಜ್ಞಾನಿಗಳಂತ ಬಂದಿದ್ದಾರೆ, ಅವರು ಅದನ್ನ ಒಂದೊಂದು ವಿಷಯವನ್ನು ತಗೊಂಡು ಡಿಸ್ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಬಿಟ್ರೆ ಕ್ರಿಯೇಷನ್ ಅನ್ನೋಂಥದ್ದು ಏನು ಆಗ್ತಾ ಇಲ್ಲ. ಸೃಷ್ಟಿಯಲ್ಲಿ ಈಗಾಗ್ಲೇ ಇರೋದನ್ನ ಅವರು ಪರೀಕ್ಷೆ ಮಾಡಿ ನಮ್ಗೆ ಹೀಗಿದೆ ಅನ್ನೋಂಥ ಉತ್ತರವನ್ನು ಕೊಡ್ತಿದ್ದಾರೆ. ಬಿಟ್ರೆ ಸೃಷ್ಟಿ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹೌದು, ಶ್ರೀಪ್ರಭುಪಾದರು ಹೇಳ್ತಾರಲ್ಲ, ನಾವು ಒಂದು ಆಹಾರದ ಇದು ಪದಾರ್ಥಗಳನ್ನ ಮಿಕ್ಸ್ ಮಾಡಿ ನಾವು ಅದನ್ನು ಉಪಯೋಗಿಸ್ತೇವೆ, ನಾವು ಅಷ್ಟೇ. ಆಹಾರ ಪದಾರ್ಥಗಳು ನಮ್ಗೆ ಏನ್ ಬೇಕು, ನಮ್ಗೆ ಇದನ್ನ ನಾವು ನಮ್ಮ ಫ್ಯಾಕ್ಟ್ರಿಯಲ್ಲಿ ನಮ್ಮ ಇದರಲ್ಲಿ ತಯಾರು ಮಾಡ್ಲಿಕ್ಕಾಗಲ್ಲ. ನಟ್ಟು ಬೋಲ್ಟು ಎಷ್ಟೆಲ್ಲ ತಯಾರಿ ಮಾಡ್ತೀವಿ ನಾವು, ಆದ್ರೆ ನಾವು ಎಲ್ಲಾದ್ರೂ ನಮ್ಗೆ ಆಹಾರ ನಾವು ಇನ್ನ ಬ್ರೆಡ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಎಷ್ಟೆಷ್ಟೋ ರೀತಿ ಇಂಡಸ್ಟ್ರಿ ಫ್ಯಾಕ್ಟ್ರಿ ಮಾಡ್ಬೋದು ಫುಡ್ ಇದರಲ್ಲಿ. ಆದ್ರೆ ಅದಕ್ಕೆ ಮೂಲ ಪದಾರ್ಥಗಳು ಅದು ಪ್ರಕೃತಿಯಿಂದನೇ ಲಭ್ಯವಾಗಿರೋದು, ಅದನ್ನ ನಾವು ಸೃಷ್ಟಿ ಮಾಡಕ್ಕೆ ಅದು ಬೇಕೇ ಬೇಕದು. ನಾವು ಯಾವುದು ಈ ರೀತಿಯ ಇದನ್ನು ನಾವು ಅದನ್ನ ಜೀರ್ಣ ಮಾಡ್ಕೊಳಕ್ಕೂ ಆಗಲ್ಲ, ನಮ್ಮ ದೇಹ ಕೂಡ ಅದನ್ನ ಸ್ವೀಕರಿಸಕ್ ಆಗಲ್ಲ. ಭಗವಂತನೇ ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ಮಾಡಿದ್ದೆ ನಮಗೆ ಸೂಕ್ತವಾಗದು. ಪ್ರಭುಜಿ, ರಕ್ತನೂ ಕೂಡ ಪ್ರೊಡ್ಯೂಸ್ ಮಾಡಕ್ ಮನುಷ್ಯನ ಕೆಲ ಆಗ್ಲಿಲ್ಲ, ಏನೆಲ್ಲ ಕಂಡಿದ್ದ ಪ್ರಭುಜಿ, ಆದ್ರೆ ರಕ್ತನ ಉತ್ಪಾದನೆ ಮಾಡಕ್ಕೆಲ್ಲ ಆಗ್ತಿಲ್ಲ. ಯಾಕೆಂದ್ರೆ ದೇವ ಸೃಷ್ಟಿ ಎಲ್ಲವನ್ನೂ ಕೂಡ ಅವ್ನು ಮಾಡಕ್ ಆಗಲ್ಲ ಅಂತ ಇಂಥ ಉದಾಹರಣೆಗಳು ನಮ್ಗೆ ಗೊತ್ತಾಗುತ್ತೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಒಂದು ಎಕ್ಸಾಂಪಲ್ ಕೊಡ್ಲ ಪ್ರಭುಜಿ? ಹಾಲಿನಲ್ಲಿ ಬೆಣ್ಣೆ ಅಥವಾ ತುಪ್ಪ ಅಡಗಿದಾಗೆ ಭಗವಂತ ಎಲ್ಲ ಇರ್ತಾರೆ ಅಂತ. ಭಗವಂತನ ಶಕ್ತಿ, ಭಗವಂತನ ಶಕ್ತಿಯ ರೂಪದಲ್ಲಿ ಭಗವಂತ ನೋಡಿ, ಒಂದೇ ಪದಾರ್ಥ ಹಾಲು, ಆದ್ರೆ ಭಗವಂತನ ಇದರಲ್ಲಿ ಅದು ಬೆಣ್ಣೆ ರೂಪ ಇದರಲ್ಲಿದೆ, ಮತ್ತೆ ಮೊಸರು ಒಂದೊಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ ಕೂಡ. ಹಾಲು ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ, ಅದ್ರ ಒಂದು ರೀತಿಯಲ್ಲಿ ನಮ್ಗೆ ಪೋಷಣೆ ಕೊಡುತ್ತೆ, ಮತ್ತೆ ಅದು ಮೊಸರಾದಾಗ ಇನ್ನೊಂದು ರೀತಿಯಲ್ಲಿ ಪೋಷಣೆ ಕೊಡುತ್ತೆ, ಮತ್ತೆ ಅದರಿಂದ ನಾವು ಬೆಣ್ಣೆ ಎಸೆನ್ಸ್ ಕರೆಕ್ಟ್, ಅದನ್ನ ತೆಗೆದಾಗ ಅದರ ಒಂದು ರುಚಿ, ಅದರ ಒಂದು ಲಾಭ ಒಂದು ರೀತಿ. ತುಪ್ಪ ಅದನ್ನ ಇನ್ನೂ ಬದಲಾವಣೆ ಒಂದು ರೀತಿಯಲ್ಲಿ ಹಾಲ್ದು ಹೇಳ್ತಾರೆ, ಭಗವಂತನ ಎಷ್ಟು ಚಮತ್ಕಾರದ ಸೃಷ್ಟಿ, ಅದರಲ್ಲಿ ಏನೊಂದು ವೇಸ್ಟ್ ಅನ್ನೋದೇ ಇಲ್ಲ. ಗೋಮಾತೆ ಇದು ಹಾಲು ಉತ್ಪತ್ತಿ ಮಾಡೋದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮತ್ತೆ ಹಾಗೆ ಆ ಹಾಲಿನ ಮಲ, ಇದು ಗೋವಿನ ಮಲ ಕೂಡ ಇದು ಹೇಗೆ ಇದೆ ನೋಡಿ, ಭಗವಂತನ ಸೃಷ್ಟಿ ಗೋಮಾತೆ, ಇದರಿಂದ ಅದ್ರಲ್ಲೂ ಕೂಡ ಎಷ್ಟು ಲಾಭ ಇದೆ, ಏನು ವೇಸ್ಟೇ ಇಲ್ಲ ಕಂಪ್ಲೀಟ್. ಅದಕ್ಕೆ ಶ್ರೀಪ್ರಭುಪಾದರು ಹೇಳ್ತಾರೆ, ಇದೆಂತ ಇದು ಸಮಾಜ ಇವತ್ತು ಗೋರಕ್ಷಣೆ ಅನ್ನೋದು ತಿಳಿದೇ ಇಲ್ಲ ಈ ಸಮಾಜಕ್ಕೆ. ಗೋವಿಂದ ಎಷ್ಟು ಲಾಭ ಇದೆ ನಮ್ಗೆ. ಸೊ ಅದು ಕೂಡ ಇನ್ನ ಅವ್ರು ಡಿಸ್ಕವರ್ ಮಾಡ್ಬೇಕಿನ್ನ ವಿಜ್ಞಾನಿಗಳು ಪ್ರತಿಯೊಂದು ಕೂಡ ಅವರು ಶೋಧನೆ ಮಾಡಿ ಅವ್ರು ಕಂಡು ಹಿಡಿದು ಮತ್ತೆ ಅವ್ರು ಸ್ವೀಕರಿಸುವಂಥದ್ದು. ಸೊ ಇಂಥ ಪ್ರಾಣಿ ಅಷ್ಟು ಅದರಿಂದ ನಮಗೆ ಬರೇ ಮಾನವ ಸಮಾಜಕ್ಕೆ ಲಾಭವೇ ಇರೋದು. ಅದಕ್ಕೆ ನಾವು ಗೋಮಾತೆ ಹಾಲು ನಾವು ಕುಡಿಯೋ ತರ ಬೇರೆ ತಾಯಿಯಿಂದಾನೆ. ಸೊ ನಾವು ತಾಯಿಯಿಂದ ಮೊದಲು ಕುಡಿತೇವೆ, ಸ್ವಲ್ಪ ತಿಂಗಳು, ಸ್ವಲ್ಪ ವರ್ಷಗಳು ಕುಡಿತೇವೆ, ಆದ್ರೆ ಗೋವಿನಿಂದ ಸಂಪೂರ್ಣ ನಮ್ಮ ಜೀವನದಲ್ಲೇ ನಾವು ಲಾಭವನ್ನು ಪಡಿಬಹುದು. ಸೊ ನಮ್ಮ ತಾಯಿ, ನಮ್ಮ ಗೋಮಾತೆ. ಸೊ ನಾವು ಇದನ್ನ ಕೊಲ್ಲೋದ ನಾವು, ಇದೆಂತ ಇದು ಸಮಾಜ, ಇದು ಮಾನವ ಸಮಾಜ ಇದು. ಸೊ ಅದಕ್ಕೆ ಆಚಾರ್ಯ ಶ್ರೀಪ್ರಭುಪಾದರು ಕನಿಷ್ಠ ಅವರು ಏನಾದ್ರೂ ನೀವು ಆತರ ಬೇರೆ ಜೀವಿಯ ಒಂದು ಮಾಂಸವನ್ನು ನಿಮಗೆ ಪ್ರೋಟೀನ್ ಬೇಕು ಆತರ ಅಂದ್ರೆ ಅಟ್ಲೀಸ್ಟ್ ಕನಿಷ್ಠ ಇದನ್ನು ತಿನ್ಬೇಡಿ, ಗೋಮಾಂಸವನ್ನು ತಿನ್ಬೇಡಿ. ಅದು ದೊಡ್ಡ ಪಾಪ, ಅದು ಅಪರಾಧ, ದೊಡ್ಡ ಪಾಪ. ಇಲ್ಲಾಂದ್ರೆ ಅದನ್ನ ತಿನ್ಬೇಕು ಅಂದ್ರೆ ಶ್ರೀಪ್ರಭುಪಾದರು ಹೇಳಿದ್ದು, ಹೇಗಿರೋ ಒಂದು ದಿವಸ ಅದರ ಒಂದು ಮರಣ ಆಗುತ್ತೆ. ಸೊ ಮರಣ ಆದ್ಮೇಲೆ ಆಮೇಲೆ ನೀವು ತಿನ್ಬಹುದು. ಯಾಕಂದ್ರೆ ಅದು ಇದೆ, ವೈದಿಕ ಕಾಲದಲ್ಲಿ ಈ ತರ ಯಾರಾದ್ರೂ ಗೋವುಗಳು, ಇನ್ನೊಂದು ಪ್ರಾಣಿ ಇದಾದ್ಮೇಲೆ ಕೆಲವು ಇವರು ವರ್ಗದ ವ್ಯಕ್ತಿಗಳು ಅವರು ಅದನ್ನು
ತೆಗೆದುಕೊಂಡು ಹೋಗಿ ಅದರ ಚರ್ಮದಿಂದ ಅವರು ಚಪ್ಪಲಿಗಳು ಇದು ಮಾಡೋದು, ಇನ್ನೊಂದು ಮಾಡೋದು, ಎಷ್ಟು ಮಾಡ್ತಾ ಇದ್ರು. ಆಮೇಲೆ ಅವರು ಆ ಮಾಂಸವನ್ನು ತಿಂತಾ ಇದ್ದಾರೆ. ಸೊ ಇದು ಈ ರೀತಿಯ ಒಂದು ಇದೆ ಇತ್ತು. ಆದ್ರೆ ಇವಾಗ ಇದಾಗ್ತದೆ, ಶ್ರೀಲ ಪ್ರಭುಪಾದ ಹೇಳ್ತಾರೆ ಆ ಥರ ಇದ್ರೆ ತಿನ್ಲೇಬೇಕು, ನೀವು ನಾಳೆಗೆ ರುಚಿಯನ್ನು ನೀವು ಈ ಥರ ಇದು ಮಾಡೋಕ್ಕಾಗಲ್ಲ, ನಿಂತಿರಿಸ್ಲಿಕ್ಕಾಗಲ್ಲ ಅಂದ್ರೆ ಆ ಥರ ಇದು ಮಾಡಿ. ಅಲ್ಲಿ ಭಾಗವತದಲ್ಲಿ ನಮಗೆ ಮೊದಲಿಗೆ ಒಳ್ಳೆ ಎಕ್ಸಾಂಪಲ್ ಶ್ಲೋಕ ಕೊಡೋದು, ಯಾರಾದರೂ ಇದರ ಒಂದ್ಸಲ ಹೇಳ್ತಾರೆ, ಯಾರೋ ಒಂದು ಉದಾಹರಣೆ, ಯಾರಾದರೂ ನಮಗೆ ವಿಜ್ಞಾನಿ ಹೇಳಿದ್ರೆ ಇದೇನು ದೊಡ್ಡ ವಿಷಯ ಅಲ್ಲ, ಇದು ಹೇಗೆ ಒಂದು ವಾಚ್ ತಯಾರಿ ಮಾಡ್ತೇವೆ ನಾವು, ಅದ್ರ ಮೇಲೆ ಅದು ಆ ವಾಚ್ ಟಿಕ್ 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 ಅಂತ ಅದೇ ಒಳಗೆ ಅದರಲ್ಲಿ ಮೆಕ್ಯಾನಿಸಮ್ ಇದೆ, ಮೆಕ್ಯಾನಿಕ್ ಇದು ಅದು ಹೋಗುತ್ತೆ, ಅದು ನಡೆಯುತ್ತೆ, ಅದು ಟೈಮ್ ತೋರಿಸುತ್ತೆ, ಅದು ಕೆಲಸ ಮಾಡ್ತಾ ಇದೆ. ಸೊ ಭಗವಂತನ ಮಾಡಿದ ಸೃಷ್ಟಿ ಹಾಗೆ ಒಂದು ವಾಚ್ ಮಾಡಿದಾಗೆ, ಆ ವಾಚ್ ಮಾಡಿದಾಗ ಆ ಸಮಯಕ್ಕೆ ಅದು ಟೈಮ್ ತೋರಿಸುತ್ತೆ, ಅದೇ ರೀತಿಯಲ್ಲಿ ಎಲ್ಲವೂ ಆಗ್ತಾ ಇದೆ ಅಂತ ಅವರು ಆ ಥರ ಒಂದು ಉದಾಹರಣೆ ಮೂಲಕ ಭಗವಂತನ ಒಂದು ಇದನ್ನು ನಮಗೆ ಮಾಡಿರುವ ಅಷ್ಟು ದೊಡ್ಡ ಸೃಷ್ಟಿಯ ಒಂದು ಇದನ್ನು ಅದೇನು ದೊಡ್ಡ ವಿಷಯ ಅಲ್ಲ, ದೊಡ್ಡ ಕಾರ್ಯ, ದೊಡ್ಡ ಸಾಧನೆ ಅಲ್ಲ ಅಂತ ಆ ರೀತಿಯಲ್ಲಿ ಹೇಳ್ಬಿಡ್ತಾರೆ. ಸೊ ಶ್ರೀಲ ಪ್ರಭುಪಾದ ಚೆನ್ನಾಗಿ ಹೇಳ್ತಾರೆ ಆ ಥರ. ಅದಕ್ಕೆ ಒಂದು ವಾದ ಅದು ಹೌದು, ಕರೆಕ್ಟ್, ಭಗವಂತನ ಈ ಥರ ಒಂದು ವಾಚ್ ತರ ಒಂದು ಸೃಷ್ಟಿ ಮಾಡಿದ್ದು ಈ ಜಗತ್ತು. ಆದ್ರೆ ಈ ಭಗವಂತನ ಹೇಗೆ ಮಾಡಿದ್ದಾನೆ ಅಂದ್ರೆ ಅದನ್ನ ಎರಡು ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಒಂದು ಗಂಡು, ಒಂದು ಹೆಣ್ಣು, ಆ ರೀತಿಯ ಒಂದು ಇದು ಸೃಷ್ಟಿ ಮಾಡಿ, ಮತ್ತೆ ಭಗವಂತನ ನಿರ್ದೇಶನ ಅಲ್ಲಿ ಬಿಟ್ಟ ಮೇಲೆ ಅದು ನಂತರ ಅದು ಮುಂದುವರಿಯುತ್ತೆ ಪೀಳಿಗೆಗಳು. ಗಂಡ ದೇಹ, ಹೆಣ್ಣು ದೇಹ ಅಂತ ಭಗವಂತನ ಸೃಷ್ಟಿ ಮಾಡಿದ್ದು, ಅದರಿಂದ ಮುಂದುವರಿಯುತ್ತದೆ. ಇನ್ನು ಭಗವಂತನ ಅದರ ನಿರ್ದೇಶನ ಸ್ವತಃ ಅದು ಆಗೋ ತರ. ಸೊ ನೀವೇನಾದ್ರೂ ವಿಜ್ಞಾನಿಗಳು ಆ ರೀತಿಯ ಒಂದು ಸೃಷ್ಟಿ ಮಾಡಿದ್ರೆ, ನೀವು ಸೃಷ್ಟಿ ಮಾಡೋ ಏನೋ ವಸ್ತು, ಒಂದು ವಾಚೋ ಇನ್ನೊಂದು ಸೃಷ್ಟಿ ಮಾಡೋದು, ಅದು ಮುಂದೆ ನಿಮ್ಮ ನಿರ್ದೇಶನ ಇಲ್ಲದೆ ಆಟೋಮ್ಯಾಟಿಕ್ ಆಗಿ ಹೋಗುತ್ತಾ ನೋಡಿ. ನೀವು ಆತರ ಮಾಡಿದ್ರೆ ನಿಮ್ಮದು ಬುದ್ಧಿ, ನಿಮ್ಮ ಮೆದುಳು ಭಗವಂತನ ಇದಕ್ಕೆ ಹತ್ತಿರ ಸಮ ಅಂತಾನೆ ಹೇಳ್ಬೋದು. ಸೊ ಮಾಡೋಕ್ಕಾಗಲ್ಲ. ನಾವು ಯಾವುದೋ ಒಂದು ಯಂತ್ರ ತಯಾರಿ ಮಾಡ್ತೀವಿ, ಒಂದು ದೊಡ್ಡ ಕಾರ್ ತಯಾರಿ ಮಾಡ್ತೇವೆ, 2 ಕಾರ್ ತಯಾರಿ ಮಾಡ್ಬಿಟ್ಟು ನಾವು ನಂತರ ಮತ್ತೆ ಇನ್ನೊಂದು ಹೊಸ ಕಾರು, ಮತ್ತೆ 5 ವರ್ಷ ಆದ್ಮೇಲೆ, 10 ವರ್ಷ ಆದ್ಮೇಲೆ, 20 ವರ್ಷ ಆದ್ಮೇಲೆ ಮತ್ತೆ ನೀವು ಅಷ್ಟು 10 ಲಕ್ಷ 20 ಲಕ್ಷ ಮತ್ತೆ ನೀವು ನಿಮ್ಮ ಇದನ್ನು ಕೊಡ್ಬೇಕು, ನೀವು ಮತ್ತೆ ಹೊಸ ಕಾರನ್ನು ತೆಗಿಬೇಕು. ಇಲ್ಲ ನಾವು ಒಂದ್ಸಲ ಕಾರನ್ನ ತಗೊಂಬಂದು ಆಮೇಲೆ ಮತ್ತೆ ತಗೊಳ್ಳೋದೇ ಕಾರ್ ಬೇಡ, ಇನ್ನೊಂದು ಕಾರ್ ಇನ್ನೊಂದು ಸೃಷ್ಟಿ ಮಾಡುತ್ತೆ, ಇನ್ನೊಂದು ಕಾರ್ ಇನ್ನೊಂದು ಸೃಷ್ಟಿ ಮಾಡುತ್ತೆ, ಹಾಗಾಗುತ್ತಾ? ಯಾವುದು ಆಗೋದು? ಯಾವ ವಸ್ತುನು ಕೂಡ ನಮ್ಮ ನಾವು ಸೃಷ್ಟಿ ಮಾಡೋದು ಅದರ ನಾಶ ಆಗ್ತದೆ, ಮತ್ತೆ ಅದು ಇನ್ನೊಂದು ವಸ್ತುಗೆ ಸೃಷ್ಟಿ ಮಾಡಿ ಅದನ್ನ ಮುಂದುವರಿಯೋ ಇದು ಮಾಡಕ್ಕಾಗಲ್ಲ. ಈ ರೀತಿ ನಾಸ್ತಿಕವಾಗಿ ವಾದಗಳು ಕೊಡ್ತಾರೆ. ಆ ವಾದಗಳು ಅದರಲ್ಲೇ ಎಷ್ಟೋ ದೋಷಗಳಿರ್ತವೆ. ದೋಷಗಳು ನಾವು ನೋಡ್ಬೇಕು, ಆ ದೋಷಗಳು. ಹರೇ ಕೃಷ್ಣ. ಇನ್ಯಾರಾದ್ರೂ ಇನ್ಯಾರು ಮಾತಾಜಿಗಳು ಒಳ್ಳೆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟರು, ಇನ್ಯಾರೇನಾದ್ರೂ ಹೇಳ್ತಾರ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಇನ್ನೊಂದು ಏನಂತಂದ್ರೆ, ವಿಜ್ಞಾನಿಗಳು ಏನನ್ನೇ ಸೃಷ್ಟಿ ಮಾಡಿದ್ರು ಅಂದ್ರೆ, ಅವರು ತಯಾರಿಸಿದ್ರು ಕೂಡ ನಾವಿವಾಗ ಏನು ಜೀವಿಸ್ತಾ ಇದ್ದೀವಿ ಈ ಗ್ರಹಗಳಲ್ಲಿ ಭೂಮಿ ಅನ್ನೋಂಥದ್ದನ್ನ, ಭೂಮಿ ಕೂಡ ನೀರಿನ ಮೇಲೆ ತೇಲ್ತಾ ಇದೆ. ಸೊ ಅದನ್ನ ನೋಡಿದ್ರೆ ಭೂಮಿಯನ್ನ ಯಾರು ಕಟ್ಟಾಕಿಲ್ಲ, ಅಥವಾ ಯಾವುದೇ ಒಂದು ರೀತಿಯಾದಂತ ಸಪೋರ್ಟ್ ಏನು ಕೊಟ್ಟಿಲ್ಲ, ನೀರಿನ ಮೇಲೆ ಇದೆ, ತೇಲ್ತಾ ಇದೆ ಅಂತ. ಸೊ ಇದನ್ನೆಲ್ಲ ವಿಜ್ಞಾನಿಗಳಿಗೆ ಒಂದು ಯೋಚನೆಗೂ ಅದು ಏನ್ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಗ್ರಹಗಳು ತೇಲ್ತಾ ಇದೆ ಹತ್ತಿ ತರ, ಅದನ್ನು ಕೂಡ ಯಾರು ಸಪೋರ್ಟಿವ್ ಆಗಿ ತೇಲಿಸ್ತಾ ಇಲ್ಲ. ಅದನ್ನ ನೋಡಕ್ ಹೋದ್ರೆ ಸೊ ಭಗವಂತ ಯಾವ ಸೃಷ್ಟಿಯನ್ನ ಹೇಗೆ ಮಾಡಿದ್ದಾರೆ ಅಂತ ಅನ್ನೋದು ನಾವು ಈ ಭಾಗವತಂ ಆಧ್ಯಾತ್ಮಿಕ ವಿಚಾರಕ್ಕೆ ಬಂದಾಗ ಮಾತ್ರ ಇದು ಅರ್ಥ ಆಗುತ್ತೆ. ಸೊ ಹೊರಗಡೆ ಇರುವ ಲೌಕಿಕವಾದಂತಹ ಪುಸ್ತಕಗಳನ್ನ, ಮೆಟೀರಿಯಲಿಸ್ಟಿಕ್ ಆಗಿರುವಂತಹ ವೈಜ್ಞಾನಿಕವಾದದ್ದನ್ನ ನಾವು ತಿಳ್ಕೊಳ್ತಾ ಹೋದ್ರೆ ಅದರಲ್ಲೇ ಆಳಕ್ಕೆ ಹೋಗ್ತೀವಿ ಹೊರತು ಫುಲ್ ಸ್ಟಾಪೇ ಇಲ್ಲ, ಕೊನೆನೇ ಇಲ್ಲ, ಹೊರಗಡೆ ಬರೋದಕ್ಕೆ ಆಗದೇ ಇಲ್ಲ. ಸೊ ಇದೆಲ್ಲ ತಿಳ್ಕೋಬೇಕು ಅಂತಂದ್ರೆ ಸೊ ಪ್ರಭುಪಾದರು ಕೊಟ್ಟಿರುವಂತಹ ಇಲ್ಲ ಆಧ್ಯಾತ್ಮಿಕ ವಿಚಾರಕ್ಕೆ ಬಂದಾಗ ಮಾತ್ರ ನಮ್ಗೆ ಫುಲ್ ಸ್ಟಾಪ್ ಅನ್ನ ಇಟ್ಕೊಂಡು, ಹೌದು ಇದು ಭಗವಂತನ ಸೃಷ್ಟಿ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಅದು ಮುಂದುವರಿಯೋಕ್ಕಾಗತ್ತೆ. ಬಿಟ್ರೆ ಬೇರೆ ಯಾವ್ದ್ರಿಂದನೂ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಸೊ ಇವತ್ತಿಗೆ ನಿಲ್ಸೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ ಗುರುಜಿ, ಧನ್ಯವಾದ. ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು.
ಅವ್ರಿಗೆ